ರಾಜ್ಯ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಗೌರವಧನವನ್ನು ಹೆಚ್ಚಳ ಮಾಡಿರುವ ನಿರ್ಧಾರವನ್ನು ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘವು ಸ್ವಾಗತಿಸಿದೆ. ಆದರೆ ಕನಿಷ್ಠ ವೇತನವನ್ನು ಜಾರಿಗೊಳಿಸದಿರುವ ಸರ್ಕಾರದ ನಿರ್ಧಾರಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. 20 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ₹1,500, 15 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದವರಿಗೆ ₹1,250 ಹಾಗೂ 15 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದವರಿಗೆ ₹1,000 ಗೌರವಧನವನ್ನು ಹೆಚ್ಚಳ ಮಾಡಲಾಗಿದೆ. ಇದರ ಜೊತೆಗೆ ಆಶಾ ಕಾರ್ಯಕರ್ತೆಯರು, ಗ್ರಾಮ ಸಹಾಯಕಿಯರಿಗೆ ಮತ್ತು ಬಿಸಿಯೂಟ ತಯಾರಕರಿಗೆ ₹1,000 ಜಾಸ್ತಿ ಮಾಡಲಾಗಿದೆ. ದಿನಾಂಕ 21/2/2022 ಮತ್ತು 22/2/2022 ನಾವು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘದ ಸ್ವತಂತ್ರ ಸಂಘಟನೆಯು ಬ್ಯಾಂಗ್ಳೂರಿನಲ್ಲಿ ನಾವು ರಾಜ್ಯ ಮಟ್ಟದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೆವು. ತುಂಬ ಮುಖ್ಯಮಂತ್ರಿಗಳನ್ನು ನಾವು ಭೇಟಿಯಾಗದೆ ನಾವು ಯಾವುದೇ ನಿರ್ಣಯವನ್ನು ತಗೊಳ್ಳಿಲ್ಲ. ಸ್ಟ್ರೈಕನ್ನು ಇನ್ನೇ ತೆಗೆದುಕೊಳ್ಳೋದಿಲ್ಲ ಅಂತೇಳಿ 2 ದಿನ ನಾವು ರಾತ್ರಿ ಹಗಲಲ್ಲಿ ಕಷ್ಟಪಟ್ಟು ಘರ್ಷಣೆಗಳಾದಾಗ ನಮ್ಮನ್ನು 20 ಮಂದಿ ಲೀಡರ್ಸನ್ನು, ಅಂದರೆ ಯಾವಾಗಲೂ ಬಿಡುವುದು ಒಂದು 2-3 ಬಿಡ್ತಿದ್ರು. ಆದರೆ ನಾವು ಇಡೀ ಟೀಮ್ ಲೀಡರ್ಸ್ಗಳನ್ನು ಬಿಡಬೇಕು ಎಂದು ಪಟ್ಟು ಹಿಡಿದಾಗ ಮಣಿದ ಸರ್ಕಾರ ನಮ್ಮನ್ನು ಮಾನ್ಯ ಮುಖ್ಯಮಂತ್ರಿಗಳ ಒಟ್ಟಿಗೆ ನಾವು ಸಂವಾದವನ್ನು ಮಾಡಿದೆವು. ನಾವು ಆಗ ನಮ್ಮ ಒಂದು ವಿಶೇಷ ಬೇಡಿಕೆ ಇತ್ತು ಅಂತ ಹೇಳಿದ್ರೆ ಸೇವಾ ಹಿರಿತನದ ಆಧಾರದಲ್ಲಿ ಒಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳವನ್ನು ಹೆಚ್ಚು ಮಾಡಬೇಕು ಅಂತೇಳಿ, ಮತ್ತೊಂದು ಮುಖ್ಯವಾದ ಬೇಡಿಕೆ ಕನಿಷ್ಠ ವೇತನ ಮಾಡಬೇಕು ಅಂತೇಳಿ. ಅದರ ಫಲಶ್ರುತಿಯಾಗಿ ಇವತ್ತು ಸರ್ಕಾರ ಸೇವಾ ಹಿರಿತನದ ಆಧಾರದಲ್ಲಿ ನಾವು ನಿರೀಕ್ಷೆ ಪಟ್ಟಕ್ಕಿಂತ ಕಡಿಮೆ ಮಟ್ಟದಲ್ಲಿ ಹೆಚ್ಚಳ ಮಾಡಿದ್ದು ನಮಗೆ ಖುಷಿಯನ್ನು ತಂದುಕೊಟ್ಟಿದೆ. ಆದರೆ ಒಂದು ಬೇಸರದ ವಿಷಯ ಅಂತ ಹೇಳಿದರೆ 45 ವರ್ಷದ ಈ ಪ್ರಾಜೆಕ್ಟಿನಲ್ಲಿ ದುಡಿದಂಥ ಕಾರ್ಯಕರ್ತೆಯರಿಗೆ ಇವತ್ತು ಒಂದು ಕನಿಷ್ಠ ವೇತನವನ್ನು ಮಾಡದಿರೋದು ನಿಜ ಬೇಸರ. ಹಾಗೆಯೇ ನಮ್ಮ ಹಿರಿಯರು ಅಂದರೆ ಈ ರಿಟೈರ್ಡ್ 2011 ನಂತರ ಯಾರೆಲ್ಲ ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಏನಾದರೂ ಒಂದು ಸವಲತ್ತನ್ನು ಕೊಡಬೇಕು ಅಂತ ಕೇಳಿದ್ದೆವು ನಾವು, ಅದನ್ನು ಕೊಡಲಿಲ್ಲ. ಹಾಗಾಗಿ ತುಂಬ ಬೇಜಾರು. ನಿಜವಾಗಿ ಸಹ ಸರ್ಕಾರ ಅಷ್ಟು ದುಡಿದವರಿಗೆ ಒಂದು ಮಾನ್ಯತೆಯನ್ನು ಕೊಡಬೇಕು ಅಂತ ಹೇಳೋದು ನಮ್ಮದೊಂದು ಕಳಕಳಿಯ ಒಂದು ಬೇಡಿಕೆ.